ಸುಮನಾದಿ ಸುಮನಸರೇ, ನೀವೆಲ್ಲವರೊಟ್ಟಾಗಿ ಮಣಿದೀಪವನ್ನು ಸೇರಿ ನನ್ನನ್ನು ಧ್ಯಾನಿಸಿದ್ದೀರ. ಎಲ್ಲವರ ಕಣ್ಣುಗಳಲ್ಲಿಯೂ ನೀರು ಹರಿಯುತ್ತಾ ಇದೆ. ದೇವೇಂದ್ರ, ನಾನೇ ಒಲಿದುಕೊಟ್ಟಂತ ಸಂಪತ್ತಿಗೆ ಯಾರಿಂದಲಾದರೂ ಪುತ್ತು ಬಂದಿದ್ದೆ. ಯಾಕೆ ನನ್ನನ್ನು ಧ್ಯಾನಿಸಿದ್ದೀರಿ ಹೇಳಿಕೊಳ್ಳಿ. ಮಕ್ಕಳಾದ ನಮಗೆ ಜೀವಿಸುವುದಕ್ಕೆ ಅಸಾಧ್ಯವಾಗಿ ಹೋಯಿತಮ್ಮ. ಪಿಂಡಕ್ಕೆ ಬಾಯಿಲ್ಲವಂತಾಯಿತು ನಮ್ಮ ಪರಿಸ್ಥಿತಿ. ಹಿಂದಕ್ಕಾದ್ರೂ ಶುಂಭ ನಿಶುಂಭ ಮೊದಲಾದ ಕಳವಾರವನ್ನು ತರಿದು ಸ್ವರ್ಗದ ಭಾಗ್ಯವನ್ನು ನೀನೇ ನಮಗೆ ದೊರಕಿಸಿಕೊಟ್ಟವಳು. ಶುಂಭವಾದ ಸಂದರ್ಭದಲ್ಲಿ ಆ ಕಾಲಕ್ಕೆ ಅವನ ಸೇನಾಪತಿಯಾದಂತ ಅರುಣಾಸುರನು ದುರ್ಬಲನಾಗಿದ್ದ. ಆದ್ರೆ ಈ ವೇಳೆಗೆ ಅಂದು ರಣಕನೆಂದು ಮೈಮರೆಸಿಕೊಂಡಂತ ಆತ ಈ ವೇಳೆಗೆ ಪ್ರಬಲನಾಗಿದ್ದಾನೆ. ಪ್ರಬಲ ಮತ್ತನಾಗಿ ಮದಾಂಧನಾಗಿ ಮೆರೆಯುತ್ತಾ ಇದ್ದಾನೆ. ಅವನ ಹಾವಳಿಯಿಂದ ಜಗತ್ತೆಲ್ಲ ಕ್ಷೋಭೆಕೊಂಡು ಹೋಗಿದೆ. ಸರ್ವರು ನೊಂದು ಬೆಂದು ನರಳುತ್ತಾ ಇದ್ದಾರೆ. ಎಲ್ಲ ಕಡೆ ಅಶಾಂತಮಯ ನಿರ್ಮಾಣವಾಗಿ ಹೋಗಿದೆ. ಇಂತಹ ದುರ್ತರ ಪರಿಸ್ಥಿತಿಯಲ್ಲಿ ಬೇರೆ ಯಾವ ದಾರಿ ಕಾಣದೆ ನಿನ್ನ ಮೊರೆ ಹೊಕ್ಕಿದ್ದೇವಮ್ಮ. ತಲೆಮರೆಸಿಕೊಂಡಂತ ಅರುಣಾಸುರ ಇಂದು ಪ್ರಬಲನಾಗಿ ನಿಮಗೆಲ್ಲವರಿಗೂ ಕಷ್ಟವನ್ನು ಕೊಡುತ್ತಾ ಇದ್ದಾನೆ. ಧೈರ್ಯ ಕೆಡಬೇಡಿ, ದುಷ್ಟರನ್ನು ಸತ್ಯದಲ್ಲೇ ಸಂಹರಿಸಿಕೊಡ್ತೇನೆ. ಆದರೆ ನಾನೇ ಹೋಗಿ ಎದುರಾದ ಆತನನ್ನು ಸೋಲಿಸುವುದಕ್ಕೆ ಅಸಾಧ್ಯ. ಕಾರಣ ನನ್ನದೇ ಆದಂತಹ ಗಾಯತ್ರಿ ಮಂತ್ರವನ್ನು ಸ್ಫಟಿಸುತ್ತಾ ಇದ್ದಾನೆ. ಆದ್ದರಿಂದ ದೇವೇಂದ್ರ, ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ನಿಮ್ಮ ಗುರುಗಳಾದಂತಹ ಬೃಹಸ್ಪತಿಯನ್ನು ಅವರಿಗೆ ಕಳುಹಿಕೊಡಿ. ಗಾಯತ್ರಿ ಮಂತ್ರವನ್ನು ಬರೆಯುವ ಹಾಗೆ ಮಾಡಿ ಆತನನ್ನು ಸಮರಿಸಿ ನಿಮಗೆಲ್ಲವರಿಗೂ ಶಾಂತಿಯನ್ನು ಒದಗಿಸುತ್ತೇನೆ. ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗ್ತೇನೆ. ಅಮ್ಮನ ಅಭಯವಾಣಿಯಿಂದ ನಮ್ಮದು ಹೋಗುತ್ತಿದ್ದಂತ ಜೀವ ಮರಳಿ ಬಂದಂತಾಗಿದೆ. ಇನ್ನು ಕಾಲ ವಿಳಂಬ ಸಲ್ಲದು. ಯಾವುದಕ್ಕೂ ಗುರುವನ್ನು ಸಲ್ಲಿಸಬೇಕು. ಅತ್ತ ಕಡಕ ತೆರಳು.